ಅಂದರೆ ನಮ್ಗೆ ಸಹ ಅವನಿಗೆ ನೋಡಿ ಪರಿಚಯ, ಮತ್ತು ಬೇರೆ ಏನು ಅಷ್ಟು ಬಾಂಧವ್ಯ ಅದೇನಿಲ್ಲ. ಅವನಿಗೆ ನಾನು ಸಾಲ ಕೊಡೋದು, ನನಗೆ ಸಾಲ ಕೊಡೋದು, ಮತ್ತು ಅವನು ಇದೆಲ್ಲ ಉಳುದೇನೆ ಉಳುದು, ಅದನ್ನೆಲ್ಲ ನಾನು ಹೋಗಿ ಹೆಲ್ಪ್ ಮಾಡೋದು, ಅದೆಲ್ಲ ನನಗೆ ಇಲ್ಲ. ನನಗೆ ನಾನು ಅವನು ಆತ ಟೈಮಲ್ಲಿ ನೋಡಲೂ ಇಲ್ಲ. ಈ ವಿಷಯ ಇದ್ದರೆ ಮಾತ್ರ ಅಲ್ಲ ಇರುವುದು ಕೆಲಸ ಇರೋದು. ಎಲ್ರಿಗೂ ಕೆಲಸ, ಎಲ್ರಿಗೂ ಒಂಥರ ಬಿಸ್ನೆಸ್ ಆಗೋದು, ದುಡ್ಡು ಆಗೋದು, ಆರೋಪ ಅದೆಲ್ಲ ಬೇಕಾದ್ದು. ಅಂದರೆ ಆ ಥರ ಯಾರು ಮುಗಿಸ್ಲಿಕ್ಕೆ ಬಿಡೋದಿಲ್ಲ. ಮುಗಿಸ್ಲಿಕ್ಕೆ ಯಾರು ನನಗೆ ಮೋಸ ಅನ್ಯಾಯ ಮಾಡಿದರೆ ಅವರಿಗೆ ಹುಚ್ಚು ಹಿಡಿದು ಅಲ್ಲಿಗೆ ಬಂದಾಗ ನಾನು ಅದಕ್ಕೆ ₹1 ಹಾಕಿ ಆ ಟೈಯ ಸೌಂಡ್ ನನಗೆ ಕೇಳಬೇಕು. ಆವಾಗ ನನಗೆ ಮಾತ್ರ ನನಗೆ ಸಮಾಧಾನ. SIT ವಿಚಾರಣೆಗೆ ತೆರಳಿ ನಿನ್ನೆ SITಯ ವಿಚಾರಣೆಗೆ ಒಳಗಾಗಿ ಇವತ್ತು ಮತ್ತೆ SIT ಕಚೇರಿಯ ಸುತ್ತಮುತ್ತ ಕಾಣಿಸಿಕೊಂಡಿರ್ತಕ್ಕಂತಹ ಉದಯ್ ಜೈನ್ರ ಜೊತೆಗಿದ್ದೇವೆ. ಉದಯರೇ, ನಿನ್ನೆ ನಿಮ್ಮನ್ನು ಕರೆದದ್ದು ಸೌಜನ್ಯ ಕೇಸ್ಗ ಅಥವಾ ಬುರುಡೆ ಚಿನ್ನಯ್ಯ ಏನಾದರೂ ನಿಮ್ಮ ಹೆಸರು ಹೇಳಿದ್ದಕ್ಕ? ನೋಡಿ, ನನಗೆ ಮೊನ್ನೆ ರಾತ್ರಿ ಫೋನ್ ಮಾಡುವಾಗ ನನಗೆ ಯಾಕಂತ ಒಂಥರ ಇದಿತ್ತು, ಗೊಂದಲ. ನನಗೇನು ಅದರ ಭಯ ಅಂತಲ್ಲ, ನನಗೆ ಭಯ ಮಾಡಲಿಕ್ಕೆ ತಪ್ಪೇನು ಮಾಡಲಿಲ್ಲ, ಅದರ ಗೊಂದಲ ಇತ್ತು ಯಾಕೆ ಕರೀತಾರೆ ಅಂತ. ಒಂದು ಕಡೆ ಮುಖ್ಯಮಂತ್ರಿ ಇವರು ನಮ್ಮ ಗೃಹಮಂತ್ರಿ ಹೇಳ್ತಾರೆ ಸೌಜನ್ಯ ಕೇಸನ್ನು ಬಿಟ್ಟು ತನಿಖೆ SIT ಅಂತ, ಇನ್ನೊಂದು ಕಡೆ ಇವರು ಕರೆದ್ರು. ನಾನು ಮತ್ತೆ ಹೇಳಿದೆ, ನಾನು ಹೇಳಿದ್ದೆ ಅವ್ರ ಹತ್ರನೇ, ಕೂಡಲೇ ಹೇಳಿದೆ. ಯಾರು ಇವರು ಹೇಳಿದ್ದಕ್ಕೆ ಪೊಲೀಸ್ನವ್ರು ಹೇಳಿದರು, ನೋಡಿ ನೀವೇ ನನಗೆ ನಿಮ್ಮ ಮೇಲೆ ನನಗೆ ಯಾರು ನೀವು ಪೊಲೀಸ್ನವರೇ ಡೌಟ್ ಅಂತ ನಾನು ಬರ್ತೀನಿ. ನಾನು ಅಲ್ಲಿ ಬಂದು ಚೆಕ್ ಮಾಡಿ ಹೋಗಿದ್ದೀನಿ ರಾತ್ರಿ. ಮಾರನೇ ಬರ್ಲಿಕ್ಕೆ ಹೇಳಿದರು 10 ಗಂಟೆಗೆ ಬರ್ಲಿಕ್ಕೆ 11 ಗಂಟೆವರೆಗೆ ಹೇಳಿದರು. ಅವ್ರು ಮುಂಚೆ ಇನ್ನೂ ಇಬ್ಬರು ಬರ್ಲಿಕ್ಕೆ ಹೇಳಿದ್ದಾರೆ ಮುಂಚೆ. ನಾನು ಸ್ವಲ್ಪ ಬೇಗ ಬಂದೆ. ಬರುವ ಆಧಾರ್ ಕಾರ್ಡ್ ಎಲ್ಲ ಅದು ಬಂದೆ ಹೋದೆ. ಅಲ್ಲಿ ಹೋಗಿ 2-3 ಜನ ಇದ್ದರು, ಮಾತಾಡಿದ್ರು, ಎಲ್ಲ ಕೇಳಿದರು. ಮತ್ತು ನನ್ನೊಟ್ಟಿಗೆ ನನ್ನ ಮುಂಚೆ 2 ಜನ ಇದ್ದರು, ಎಲ್ಲ ಕೇಳಿದರು. ನೀವು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಅಂದರೆ ನಿಮ್ಮ ತಂದೆ ತಾಯಿ ಮನೆಯಲ್ಲಿ, ಶಾಲೆ ಹೋಗಿದ್ದು ಎಲ್ಲಿ, ಎಲ್ಲ ಕೇಳಿದರು. ಎಲ್ಲ ಹೇಳಿದ್ದೇನೆ. ಮತ್ತು ನಿಮಗೆ ಮದುವೆ ಆಗಿದ್ದು, ಹೆಂಡತಿ ಹೆಸರು, ಮಗಳ ಹೆಸರು, ಎಷ್ಟು ಮಕ್ಕಳು, ಎಲ್ಲಿ ಮನೆ ಮಾಡಿದಿರಿ, ಈಗ ಎಲ್ಲಿದ್ದೀರಿ, ಮುಂಚೆ ಎಲ್ಲಿದ್ದೀರಿ ಎಲ್ಲ ಕೇಳಿದ್ದೇನೆ. ಎಲ್ಲ ಹೇಳಿದ್ದೇನೆ ಅದರಲ್ಲಿ ಎಲ್ಲ ಹೇಳಿದ್ದೇನೆ. ಮತ್ತು ಕೇಳಿದರು ನೀವು ಎಲ್ಲಿಯಾದರೂ ಪಾರ್ಟಿಯಲ್ಲಿದ್ದೀರಾ, ಕಾಂಗ್ರೆಸ್ ರಾಜಕೀಯ ಪಕ್ಷ ಸಂಘಟನೆ. ನಾನು ಹೇಳಿದೆ ನಾನು ಯಾವ ಸಂಘಟನೆ ನಾನು ಇಲ್ಲ, ನಾನು ನನಗೆ ಎಲ್ಲರೂ ಬೇಕು, ಕಾಂಗ್ರೆಸ್ BJP ಎಲ್ಲ ಒಟ್ಟಿಗೆ ಇದ್ದೇನೆ ಅಂತ ಹೇಳಿದ್ದೇನೆ. ಮತ್ತೆ ಒಂದು ಮಾತು ಹೇಳಿದರು, ಎಲ್ಲ ಕೇಳಿದರು. ಮತ್ತು ನಿಮಗೆ ನೀವು ಏನು ಕೆಲಸ ಮಾಡ್ತೀರಿ, ಸಾಮಾಜಿಕ ನಾನು ಹೇಳಿದ್ದೇನೆ. ಈಗ ಏನಾದರೂ ಹೆಲ್ಪ್ ಮಾಡಿದರೆ ನನ್ನ ಆಟದಲ್ಲಿ ಕರ್ಕೊಂಡು ಹೋಗ್ತೇನೆ, ಎಲ್ಲ ಮದ್ದಿಗೆಲ್ಲ ವೆಲ್ನಕ್ಕೆ ಎಲ್ಲ ತುಂಬ ಎಲ್ಲ ಹೋಗಿದ್ದೇನೆ ಎಲ್ಲ ಹೇಳಿದ್ದೇನೆ. ಮತ್ತು ಇದು ಕೇಳಿದರು, ನೀವು ಅಲ್ಲಿ ಬಾಡಿಗೆ ಎಷ್ಟು ಗಂಟೆ ಬರ್ತೀರಿ, ಎಷ್ಟು ಗಂಟೆ ಹೋಗ್ತೀರಿ, ಮತ್ತು ಅಲ್ಲಿ ಏನಾದರೂ ಇದೆಲ್ಲ ಎಣ್ಣೆ ಎಲ್ಲ ಬಿದ್ದದೆಲ್ಲ ಗೊತ್ತುಂಟಾ, ಇಲ್ಲ ಅಂತ ಹೇಳಿದ್ದೇನೆ. ಹಾಗೇನಾದರೂ ನಾನು ಯಾಕೆಂದರೆ ನನ್ನದೊಂದು ಕ್ರಮ ಉಂಟು, ನನಗೆ ಎಷ್ಟು ಬೇಕು ಅಷ್ಟು ನಾನು ಬಾಡಿಗೆ ಮಾಡೋದು. ಸಿಕ್ಕಾಪಟ್ಟೆ ನನಗೆ ಆಸೆ ಇಲ್ಲ. ನನಗೆ ಎಷ್ಟು ಬೇಕು ಅಷ್ಟು ನಾನು ಟೈಮ್ ಬರೋದು, ಬಾಡಿಗೆ ಮಾಡೋದು, ಹೋಗೋದು ಅಷ್ಟೇ. ಮತ್ತು ಅಲ್ಲಿ ಕೂತ್ಕೊಂಡು ಎಲ್ಲ ಬಾಡಿಗೆ ಮಾಡಲಿಕ್ಕಿಲ್ಲ, ಇದ್ದರೆ ಬಾಡಿಗೆ ಮಾಡೋದು. ನಾನು ಒಟ್ಟಿಗೆ ಇರಲಿಕ್ಕೆ ಸಹ ಇಲ್ಲ. ಆಟೋ ಕ್ಯೂ ಇದೆ, ಅದರಲ್ಲಿ ಕ್ಯೂ ಬೇಕಾದ್ರೆ ನೀವು ಅಲ್ಲಿ ಕೇಳಿ ನೋಡಿ. ಅಲ್ಲಿ ನೀವು ಒಂದು ಬಂದು ಅಲ್ಲಿ ಒಂದು ಬೇಕಾದ್ರೆ ಅಲ್ಲಿ ಎಲ್ಲರಿಗೆ ಇಂಕ್ವೈರಿ ಮಾಡಿ, ಇವನು ಹೀಗೆ ನನ್ನ ಹೆಸರು ನನ್ನ ಒಂದು ಗಾಡಿಗೊಂದು ಇದಿತ್ತು ಹೆಸರು. ಮತ್ತು ನಾನು ಅದನ್ನು ನಿನ್ನೆ ಹೇಳಿದ್ದೇನೆ, ನನ್ನ ಹೆಸರು ಗಾಡಿಗೆ ಗುತ್ತದ ಗಾಡಿ ಅಂತ ಹಾಕಿದ್ದೇನೆ. ಅದೊಂದು ದೊಡ್ಡ ಸಿಂಬಲ್ ಆಗಿದೆ. ಅದು ಹೆಸರು ಗುತ್ತದ ಗಾಡಿ ಅಂತ ಹೆಸರು ಹಾಕಿದ್ದು, ಗುತ್ತದ ಗಾಡಿ ಅಂತ. ಗುತ್ತ ಅಂದರೆ ನನ್ನ ಮನೆ ಗುತ್ತು. ಆ ಹೆಸರು ಫೇಮಸ್ ಆಗಿದೆ. ಈಗಲೂ ನೀವು ಹೋಗಿ ಕೇಳಿದರೆ, ಈಗಲೂ ನೀವು ಬೇಕಾದ್ರೆ ಹೋಗಿ ಕೇಳಿ. ಅಲ್ಲಿ ನನ್ನ ಹೆಸರು ಹೇಳಿದರೆ ನಿಮಗೆ ಯಾರು ಹೇಳಲ್ಲ. ಈ ನನ್ನ ಹೆಸರು ಹೇಳಿದರೆ ನಿಮಗೆ ಗೊತ್ತೇ ಆಗಲ್ಲ. ನನ್ನ ಇದೇ ಹೆಸರು ಹೇಳಬೇಕು, ಗಾಡಿ ಹೆಸರು ಹೇಳಬೇಕು. ಗುತ್ತದ ಗಾಡಿ ಹೇಳಿದರೆ ಹೇಳ್ತಾರೆ. ಅಷ್ಟು ಇದಾಗಿದೆ, ಫೇಮಸ್. ಅದರ ನಂತರ ಇದು ಫೇಮಸ್ ಆಯಿತು. ಯಾವುದು ಈ ಸೌಜನ್ಯ ಕೆಲಸದ್ದು ಬಂತು, ವ್ಯವಸಾಯ ಫೇಮಸ್ ಆಯಿತು. ನಮ್ಮ ಮೇಲೆ ಆರೋಪಕ್ಕೆ ಆಯಿತು. ಅದೇ ಮತ್ತು ಇದರ ಬಗ್ಗೆ ಏನು ಕೇಳಲಿಲ್ಲ. ಇದು ಮಾತ್ರ ಕೇಳಿದ್ದಾರೆ, ಬುಡ್ಡೆದಂದರೆ ಹೀಗೆ ನೀವು ನೋಡಿದ್ರೆ ಅಂತ. ನಾನು ಇಲ್ಲ ಅಂತ ಹೇಳಿದೆ. ಒಂದು ವೇಳೆ ಪೊಲೀಸ್ನವರು ಆ ಟೈಮಲ್ಲಿ ಕಟ್ಟಿದರೆ ನಾನು ಸೈನ್ ಮಾಡಲಿಕ್ಕೆ ನಾನೇ ಹೆದರುವನಲ್ಲ. ನಾನು ಒಂಥರ ಎಲ್ಲ ರೆಡಿ ಇದ್ದವನು. ಹಾಗೆ ಈಗ SITಯಲ್ಲಿ ನೀನು ವಿಚಾರಣೆ ಆಯಿತು, ಮತ್ತೇನಾದರೂ ಬನ್ನಿ ಅಂತ ಕರೆದ್ರ? ಇಲ್ಲ, ಬನ್ನಿ ಅಂತ ಏನು ಕರೆದಿಲ್ಲ. ಎಲ್ಲ ನಿನ್ನೆ ಸಾಯಂಕಾಲ ನಾನು ಅಲ್ಲಿಂದ ಬರುವಾಗ ಇಲ್ಲಿ ಯಾರು ಇರಲಿಲ್ಲ. ಇದ್ದರೆ ನಾನು ಅವ್ರ ಹತ್ರ ನನಗೆ ಇತ್ತು ಅವ್ರ ಹತ್ರ ವಿಷಯ ಹೇಳಬೇಕಲ್ಲ. ನಾನು ಬೆಳಿಗ್ಗೆ ಹೋಗುವ ನಿಮ್ಮ ಹತ್ರ ಎಲ್ಲರ ಹತ್ರ TV ಅವ್ರ ಹತ್ರ ಮಾತ್ರ ಹೋಗಿದ್ದೇನೆ. ಬರುವಾಗ ನಾನು ಮಾತಾಡಿ ಹೋದರೆ ನಾನು ಒಂಥರ ನೀವೆಲ್ಲ ಯಾಕಲ್ವ ಇವನು ಕಲ್ಲ ಎಣಿಸಲ್ಲ ಓಡಿದಂತ. ನನಗೆ ವಿಷಯ ನನಗೆ ತಲೆಗೆ ಹೋಗಿಲ್ಲ, ಯಾಕಂದರೆ ನಾನು ನೋಡಿದ್ದೇನೆ ಇಲ್ಲಿ ಯಾರು ಇರಲಿಲ್ಲ. ಮತ್ತು ನನಗೆ ಫೋನ್ ಬಂತೊಂದು, ನನಗೆ ಅದು ಮುಖ್ಯ, ಬಾಡಿಗೆ ಮುಖ್ಯ. ಅವರು ನನಗೆ ಹೋದೆ ಸೀದಾ. ಅದು ಈಗ ಮತ್ತೆ ನಾನು ಇವತ್ತು ಬಂದೆ ನಿಮ್ಮ ಹತ್ರ ಎಲ್ಲ ವಿಷಯ ಹೇಳಿ ಹೋಗುವ. ಯಾಕಂದರೆ ನಾನು ಹಾಗೆ ಕೂತ್ರೆ ಎಂತ ಆಗುತ್ತೆ, ಇದಕ್ಕೆ ಬೇರೆ ಬೇರೆ ಎಲ್ಲ ರೆಕ್ಕೆ ಎಲ್ಲ ಸೇರಿಸಿ ಇದಕ್ಕೆಲ್ಲ ಒಂದು ಹೀಗೆ ನೋಡಿ ಬುರುಡೆ 100 ಹೋಗಿ 1000 ಎಲ್ಲ ಹೋಗ್ತದೆ. ಹಾಗೆ ಎಲ್ಲ ಆಗ್ತದಕ್ಕೆ ನಾನು ಬೇಡ ಅಂತದ್ದು ಬಂದು ನಿಮ್ಮ ಹತ್ರ ಒಂದು ಮಾತಾಡುವ, ಎಲ್ರಿಗೆ ಒಂದು ವಿಷಯ ಹೇಳುವ ಅಂತ ಬಂದದ್ದು. ಈಗ ನಿಮಗೆ ಬುರುಡೆ ಚಿನ್ನಯ್ಯ ನಿಮ್ಮ ಹೆಸರು ಹೇಳಿದ್ದಾನೆ ಅನ್ನುವಂಥದ್ದಲ್ವ ಇರೋದು? ಈಗ ಏನಾದರೂ ಪರಿಚಯ ಇತ್ತಾ?
ಪರಿಚಯ ಅಂದರೆ ನೋಡಿ ನನ್ನ ಹೆಸರು ಹೇಳ್ತೇನೆ. ನನ್ನ ಪರಿಚಯ ಎಲ್ರಿಗೂ ಇದೆ. ನನ್ನ ಹೆಸರು ಉದಯ ಸೌಜನ್ಯ ಹೆಸರಲ್ಲಿ ಇದು ಹಾಕುವ ಮುಂಚೆನೂ ನನ್ನ ಹೆಸರು ಗಾಡಿ ಗುತ್ತಲ ಗಾಡಿ ಅಂತ ಅದರಲ್ಲಿ ಹೆಸರು ಹಿಂದೆ ಆಟೋದಲ್ಲಿ. ಅದು ಗುತ್ತಲ ಗಾಡಿ ಅಂದರೆ ಸ್ವಲ್ಪ ಎಲ್ರಿಗೆ ಪರಿಚಯ. ಅಂದರೆ ನನ್ನ ಹೆಸರು ಎಲ್ರಿಗೂ ಪರಿಚಯ ಇದೆ. ಈಗ ಅವನಿಗೂ ಪರಿಚಯ ಇದೆ. ನನ್ನ ಹೆಸರಲ್ಲಿ ಗುತ್ತಲ ಗಾಡಿ ಅಂದರೆ ಉದಯ ಅಂತ ಅವರಿಗೆ ಉದಯ ಅಂತ ಮತ್ತೆ ಗೊತ್ತಾಗೋದು. ಈ ಸೌಜನ್ಯ ಹೆಸರು ಇದರಲ್ಲಿ ಶೀರ್ಷೆ ಮೇಲೆ ಬಂದ ಉದಯ ಅಂತ. ಅದಕ್ಕಿಂತ ಮುಂಚೆ ನನಗೆ ಹೆಸರೇ ಗೊತ್ತಿಲ್ಲ ಯಾರಿಗೂ. ನನಗೆ ಇದು ಗೊತ್ತಿಲ್ಲ ಹೆಸರು ಗಾಡಿ ಗುತ್ತಲ ಗಾಡಿ ಅಂತ ಎಲ್ರಿಗೂ ಗೊತ್ತಿತ್ತು. ಹಾಗಾಗಿ ಅವನಿಗೆ ಪರಿಚಯ ಅಂದರೆ ನಮಗೂ ಸಹ ಅವನಿಗೆ ನೋಡಿ ಪರಿಚಯ. ಮತ್ತು ಬೇರೆ ಏನು ಅಷ್ಟು ಬಾಂಧವ್ಯ ಅದೇನಿಲ್ಲ. ಅವನಿಗೆ ನಾನು ಸಾಲ ಕೊಡೋದು, ನನಗೆ ಸಾಲ ಕೊಡೋದು, ಮತ್ತು ಅವನು ಇದೆಲ್ಲ ಉಳುದೇನೋ ಉಳುದು ಅದನ್ನೆಲ್ಲ ನಾನು ಹೋಗಿ ಹೆಲ್ಪ್ ಮಾಡೋದು ಅದೆಲ್ಲ ನನಗೆ ಇಲ್ಲ. ನನಗೆ ನಾನು ಅವನು ಆತ ಟೈಮಲ್ಲಿ ನೋಡಲೂ ಇಲ್ಲ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ನಾನು ಹೇಳಿದ್ದೇನೆ. ನನಗೆ ಗೊತ್ತಿಲ್ಲ. ಈಗ ಸೌಜನ್ಯನ ಅತ್ಯಾಚಾರದಲ್ಲಿ ಅವರ ಮನೆಯವರು ಕುಟುಂಬಸ್ಥರು ಎಲ್ಲ ಆರೋಪವನ್ನು ಮಾಡ್ತಾರೆ ನಿಮ್ಮ ಮೇಲೆ. ಈಗ ಯಾರೋ ಒಬ್ಬರು ಹೀಗೆ ಒಬ್ಬ ವ್ಯಕ್ತಿ ಬಂದ ನೋಡ್ದ ಇಂಥದ್ದೆಲ್ಲ ಯಾರೋ ಒಬ್ರು ಲೇಡಿ ಹೇಳ್ತಾ ಇದ್ದಾರೆ. ಈ ಆರೋಪಗಳು ಮುಗಿಯುವುದು ಯಾವಾಗಿದೆ? ಅಲ್ಲ, ಅದು ನೋಡಿ, ಆ ಆರೋಪ ಮುಗಿಲಿಕ್ಕೆ ಇದು ನೋಡಿ ಆರೋಪ ಮುಗಿಲಿಕ್ಕೆ ಬಿಡುವುದಿಲ್ಲ. ನೋಡಿ, ಏನಾದರೂ ಒಂದೆರಡು ಸ್ವಲ್ಪ ಹಣ ಆದರೆ ಇದರಲ್ಲಿ ಆಗುವುದು. ಸುಮ್ಮನೆ ನೀವು ಅದನ್ನು ಯಾಕೆ ನೀವು ಅದನ್ನು ಹೇಳ್ತೀರಿ? ಈ ಆರೋಪ ಎಲ್ಲ ಯಾಕೆ ಮುಗಿಬೇಕು ಅಂತ ಹೇಳ್ತೀರಿ? ಅದು ಮುಗಿದರೆ ನಿಮಗೂ ಕೆಲಸ ಇಲ್ಲ, ನಮಗೂ ಈಗ ಎಲ್ರಿಗೂ ಕೆಲಸ ಇಲ್ಲ. ನನಗೆ ಸಿಲ್ಲ ಅಲ್ಲ, ಈಗ ನೋಡಿ ಈ ವಿಷಯ ಇದ್ದರೆ ಮಾತ್ರ ಅಲ್ವ ಇರುವುದು ಕೆಲಸ ಇರೋದು. ಎಲ್ರಿಗೂ ಕೆಲಸ, ಎಲ್ರಿಗೂ ಒಂಥರ ಬಿಸ್ನೆಸ್ ಆಗೋದು, ದುಡ್ಡು ಆಗೋದು, ಆರೋಪ ಅದೆಲ್ಲ ಬೇಕಾದ್ದು. ಅಂದರೆ ಆ ಥರ ಯಾರು ಮುಗಿಸ್ಲಿಕ್ಕೆ ಬಿಡೋದಿಲ್ಲ. ಮುಗಿಸ್ಲಿಕ್ಕೆ ಆರೋಪ ಅಂತೂ ಈಗ ಇನ್ನೊಂದುಂಟು. ಈಗ ಇದರ ಇದು ಬಂದು ಇನ್ನೊಂದು ಬೇರೆ ಮಾಡ್ತಾರೆ. ಎಂತ ಏನಾದರೂ ಮಾಡ್ಬೋದು. ಈಗ ಷಡ್ಯಂತರ ಏನು ಮಾಡ್ಬೋದು? ಷಡ್ಯಂತರ ಮಾಡ್ತಾರೆ. ಏನು ಮಾಡ್ತಾರೆ, ಅವರಿಗೆ ಬೇಕಾದದ್ದು ಒಂದು ಮಾತ್ರ, ಇದು ಧರ್ಮಸ್ಥಳ ದೇವಸ್ಥಾನವನ್ನು ಗೌರ್ಮೆಂಟ್ ಮಾಡಬೇಕಂತ ಇರುವುದು ಅವರ ಗುರಿ. ಅದೇ ಆ ಗುರಿಯನ್ನು ಅವರು ಹೇಗಾದರೂ ಮಾಡಿ ಪ್ರಯತ್ನ ಮಾಡ್ತಾರೆ. ಈಗ ಸುಪ್ರೀಂ ಕೋರ್ಟ್ಗೆ ಅದರಲ್ಲೆಲ್ಲ ಮುಂಚೆ ಹೋಗಿದ್ದಾರೆ, ಇನ್ನೂ ಹೋಗ್ಬೋದು, ಏನಾದರೂ ಮಾಡ್ಬೋದು. ಅಂದರೆ ಅವ್ರದ್ದು ಅದೇ ಗುರಿ. ಈಗ SIT ಅವರು ಇವತ್ತೇನು ಬರ್ಲಿಕ್ಕೆ ಹೇಳಿಲ್ಲ ನಿಮ್ಮನ್ನು? ಇವತ್ತೇನು ಬರಲಿಕ್ಕೆ ಹೇಳಿಲ್ಲ. ಅವರು ಇನ್ನೂ ಯಾವಾಗ ಕರೆದ್ರು ನಾವು ಬರ್ತೇವೆ, ನಮ್ಮನ್ನು ಬರಲಿಕ್ಕೆ ಇದ್ದರೆ ನಾವು ರೆಡಿ ಇದ್ದೇವೆ. ನಾವು ಇಲ್ಲಿಗಂತಲ್ಲ, ಅವರು ಬೆಂಗಳೂರು ಕರೆದ್ರು ನಾವು ರೆಡಿ. ನಾವು ಮುಂಚೆನೇ ಹೋಗಿದ್ದೇನೆ. CBI ಅವರಿಗೆ, CIDನವರು ಯಾಕೆ ಕರೆದು ಹೋಗ್ತಾರೆ. ಈಗ ಎಲ್ಲಿಗೆ ನಾವು ಹೋದರೂ ಏನು ಮಾಡಿದರೂ ನಮ್ಮ ಮೇಲೆ ಆರೋಪ ಆಗೋದನ್ನು ಯಾರೂ ಬಿಡುವುದಿಲ್ಲ, ಯಾರು ನಂಬುದು ಸಹ ಇಲ್ಲ. ಎಂತ ಮಾಡೋಕ್ಕಾಗ್ತದೆ? ನಾವು ಏನು ಅವರಿಗೆ ಹೋಗಿ ಅವರಿಗೆ ಮುಂದೆ ಬಂದರೆ ಹೇಳ್ಬೋದು. ನನಗೆ ತುಂಬ ಜನ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಕೇಳ್ತಾರೆ. ಎಲ್ಲದು ಆವತ್ತು ಎಲ್ಲ ಇಲ್ಲಿಂದ ಮಾಡಿದೆ, ಎಲ್ಲಿಂದ ದುಬೈಯಿಂದೆಲ್ಲ ಫೋನ್ ಮಾಡಿದರು. ನಾನು ಅವನಿಗೆ ಹೇಳೋದು, ನೀವು ಸೀದಾ ಅಣ್ಣಪೇಟೆ ಬಾ ಹೇಳಿದರೆ ಫೋನ್ ಕಟ್ಟು. ಫೋನ್ ಮಾಡಿ ಬೈತಾರೆ ಎಲ್ಲ, ನೀವು ರೇಪ್ ಮಾಡಿದ್ದು ನೀವು ನೋಡಿದ್ದೇವೆ ಹಾಗೆ ಎಲ್ಲ ಬೈತಾರೆ. ನಾನು ಅವ್ರಿಗೆ ಅಣ್ಣಪೇಟೆಗೆ ಬಂದರೆ ಅವರು ಕಟ್ ಮಾಡ್ತಾರೆ. ಮತ್ತು ಇದಕ್ಕೆ ಅವರಿಗೆಲ್ಲ ಕಾನೂನವ್ರಿಗೆ ಭಯ ಇಲ್ಲ, ಭಯ ಇರೋದು ಅಲ್ಲಿದ್ದು ಮಾತ್ರ, ಅಣ್ಣಪೇಟದು. ಈಗ ಅಣ್ಣಪ್ಪ ಎಲ್ಲ ಗುಂಡಿ ಎಲ್ಲ ಅವರಿಗೆಲ್ಲ ತೋರಿಸಿದ್ದಾನೆ, ಇನ್ನು ಗುಂಡಿಗೆ ಬೀಳ್ತಾರೆ. ಅದನ್ನು ನಾನೊಂದು ನನಗೆ ಒಂದು ಆಸೆ ಉಂಟು ನೋಡುವಂತ. ಅದು ನೋಡ್ಬೇಕು. ನೋಡ್ಬೇಕು. ಯಾಕಂದರೆ ಅವರು ಅಷ್ಟು ಈಗ ಅನಿವಾರ್ಯ ನನಗೆ ನಾವು ನೋಡ್ಬೇಕು. ನನಗೆ ಅದು ಗುಂಡಿಗೆ ಅವರು ಬೀಳುವಾಗ ನೋಡ್ಬೇಕು, ನನಗೆ ಅದು ಆಸೆ ಇದೆ. ಮತ್ತು ಅದು ಸಹ ಇನ್ನೊಂದುಂಟು, ಅವರಿಗೆ ಆ ಜೈಲಿಗೆ ಹೋಗೋದು, ಜಾಮೀನು, ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ನನಗೆ ಅವರು ಯಾರು ನಮಗೆ ಸಹ ಮೋಸ ಮಾಡಿದ್ದಾರೆ, ನನ್ನ ಹೆಸರು ಹೇಳಿದ್ದಾರೆ. ನನ್ನ ಹೆಸರು ಈಗ ನೋಡಿ ಸುಮ್ಮನೆ ಹೇಳಿದಲ್ವ, ನಾನು ಮಾಡೋದು ಹೇಳ್ದಲ್ವ. ನನಗೆ ಒಂದು ಆಸೆ ಉಂಟು, ಯಾರು ನನಗೆ ಮೋಸ ಅನ್ಯಾಯ ಮಾಡಿದ್ದಾರೆ ಅವರಿಗೆ ಹುಚ್ಚು ಹಿಡಿದು ಅಲ್ಲಿಗೆ ಬಂದಾಗ ನಾನು ಅದಕ್ಕೆ ₹1 ಹಾಕಿ ಆ ಟೈಯ ಸೌಂಡ್ ನನಗೆ ಕೇಳಬೇಕು. ಆವಾಗ ನನಗೆ ಮಾತ್ರ ನನಗೆ ಸಮಾಧಾನ. ಈ ಕೋರ್ಟು, ಸುಪ್ರೀಂ ಕೋರ್ಟು, ಅದು ಇದೆಲ್ಲ ನನಗೆ ಅದೆಲ್ಲ ಅದೊಂದು ಬೇರೆ ರೂಟು. ನನಗೆ ಬೇಕಾದದ್ದು ಅಲ್ಲಿ ಅಣ್ಣಪ್ಪ ಸ್ವಾಮಿದೊಂದು, ಅಣ್ಣಪ್ಪ ಇದ್ದನ ಅಂತಾದರೆ ಅವರು ನನ್ನ ಮೇಲೆ ಆರೋಪ ಯಾರು ಸುಳ್ಳು ಆರೋಪ ಮಾಡಿದ್ದಾರೆ ಅವರಿಗೆ ಹುಚ್ಚು ಹಿಡಿದಲ್ಲಿ ಬರಬೇಕು. ಬರುವಾಗ ನಾನು ಆ ತಟ್ಟೆಗೆ ₹1 ಕಾಯಿನ್ ಹಾಕಿದಾಗ ನನಗೆ ನನಗೆ ಕೇಳಬೇಕು. ಕೇಳಿದಾಗ ನನಗೆ ಮನಸ್ಸಿನ ಸಮಾಧಾನ. ಅಲ್ಲಿವರೆಗೆ ನನಗೆ ನೆಮ್ಮದಿಲ್ಲ ಅಷ್ಟೇ. ಇದು ಉದಯ್ ಅವರ ಮಾತು. ನನ್ನ ಮೇಲೆ ಆರೋಪ ಮಾಡಿದವರ ವಿರುದ್ಧ ನಾನು ಸಮರವನ್ನ ಸಾರ್ತೇನೆ. ಯಾಕಂತಂದ್ರೆ ನಮ್ಮ ಯಾರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅವರಿಗೆ ತಕ್ಕದಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಜೊತೆಗೆ ನಾನು ಯಾವತ್ತು ಕರೆದರೂ ಕೂಡ ತನಿಖೆಗೆ ರೆಡಿ ಇದ್ದೇನೆ ಅನ್ನುವಂಥದ್ದನ್ನು ಗುತ್ತದ ಗಾಡಿ ಖ್ಯಾತಿಯ ಉದಯ್ ಜೈನ್ ಅವರು ಹೇಳಿದ್ದಾರೆ. ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್.